ಉಡುಪಿ ಸಿಟಿ ಹಾಸ್ಪಿಟಲ್ನಲ್ಲಿ ಸಾವಿಗೀಡಾದ ನಿಖಿತಾ ಸಾವು ತೀವ್ರ ಗೊಂದಲಗಳಿಗೆ ಕಾರಣವಾಗಿದೆ ಎಂದು ಇದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರಿನ ಕೆಪಿಟಿ ಘಟಕದ ವತಿಯಿಂದ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ನಡೆಸಿತು. ಒಂದು ವಾರದೊಳಗಾಗಿ ಉನ್ನತ ಮಟ್ಟದ ತನಿಖೆ ಹಾಗೂ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು, ಮನೆಯವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಹಾಗೂ ಕುಟುಂಬದ ಜೊತೆ ನಾವಿದ್ದೇವೆ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಆದರೆ ಇನ್ನೊಂದೆಡೆ ಈ ನಿಖಿತಾ ಕುಲಾಲ್ ಸಾವಿನ ಬಗ್ಗೆ ಆಸ್ಪತ್ರೆಯವರು ಸಾಕಷ್ಟು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಆದರೆ ಯಾವುದೇ ಪೊಲೀಸ್ ದೂರುಗಳು ದಾಖಲಾಗಿಲ್ಲ. ಈ ಹಿನ್ನೆಲೆ ಪ್ರತಿಭಟನೆಗಳು ವಿದ್ಯಾರ್ಥಿ ಘಟಕಗಳಿಂದ ನಡೀತಾನೆ ಇವೆ. ಒಂದೆಡೆಯಿಂದ ಪೊಲೀಸರು ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸರು ಶ್ರಮ ವಹಿಸಿದ್ದಾರೆ. ಆದರೆ ನಿನ್ನೆ ದಿನ ಸ್ವತಃ ವೈದ್ಯರೇ ಬಂದು ಸಾಕಷ್ಟು ಕಾರಣಗಳನ್ನು ನೀಡಿದ್ದಾರೆ. ಆದರೆ ನಿಖಿತಾ ಸಾವಿನಿಂದ ಮನೆ ಮಂದಿ ಮಾತ್ರ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಒಂದು ವಾರದ ಒಳಗೆ ಯಾರ ನಿರ್ಲಕ್ಷ್ಯದಿಂದ ಇವರ ಸಾವಾಗಿದೆ ಅದನ್ನು ತನಿಖೆ ಮಾಡಬೇಕು ಮತ್ತು ಈ ಕೃತ್ಯ ಬೇರೆ ಯಾವ ವಿದ್ಯಾರ್ಥಿಗೂ ನಡಿಬಾರದು ಅನ್ನುವ ನಿಟ್ಟಿನಲ್ಲಿ ಅವರ ಹೆತ್ತವರು ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅತ್ಯಂತ ದುಃಖಕರವಾದ ಸಂಗತಿ, ವಿದ್ಯಾರ್ಥಿಗಳು ಓದಲಿಕ್ಕಂಥ ಕಾಲೇಜಿನಲ್ಲಿ ಇಷ್ಟೊತ್ತಿಗೆ ಇರಬೇಕಾಗಿತ್ತು. ಆದರೆ ತಮ್ಮದೇ ಸಹಪಾಠಿ ಆಗಿರ್ತಕ್ಕಂಥ ನಿಖಿತಾ ಅವರು ಅಗಲಿಕೆಯಿಂದಾಗಿ ಅವರು ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ನವರು ಅವಳಿಗೆ ಚಿಕಿತ್ಸೆ ನೀಡ್ತಾರೆ. ಆದರೆ ಆ ಚಿಕಿತ್ಸೆ ಸರಿಯಾಗಿ ಬರುತ್ತಿಲ್ಲ. ಮೊದಲಿಗೆ ಹೇಳ್ತಾರೆ ಕರುಳಿನ ಸಮಸ್ಯೆ ಉಂಟಂತ, ಮೊದಲಿಗೆ ಹೇಳ್ತಾರೆ ಅಪೆಂಡಿಕ್ಸ್ ಬಂದಿದೆ, ಅಲ್ಲಿ ಬಂದಿದೆ. ಅವನ ನಿರ್ಲಕ್ಷ್ಯದಿಂದ ಅವಳಿಗೆ ಸಾವನ್ನು ಅಪ್ಪಿಸಿದ್ದಾರೆ. ಆ ಡಾಕ್ಟರ್ ಯಾರಿಗೆ ಮಾಡಿದ್ದಾರೆ ಪಕ್ಕ ಶಿಕ್ಷೆ ಆಗಬೇಕಾಗುತ್ತೆ. ಎಲ್ಲಿವರೆಗೆ ಇದು ಹೋರಾಟ ಆಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗೋ ತನಕ ಹೋರಾಟ ಆಗಲೇಬೇಕು. ಅದು ಹೇಳಿದ್ದಾರೆ. ಒಂದು ವಿಷಯ ಅದು ಮೊನ್ನೆ ಹೇಳಿಲ್ಲ ಬಿಡದಲ್ಲಿ, ನಾನು ಹೇಳ್ತೇನೆ. ಅವಳ ಡೆಡ್ ಬಾಡಿ ಬರುವಾಗ ಆ ಬಾಡಿಯಲ್ಲಿ ಹೇಗಿತ್ತಂದರೆ ಮೂಗು ಬಾಯಲ್ಲಿ ರಕ್ತ ಬರ್ತದೆ. ಸ್ಟಿಚ್ ಒಂದು ಈ ಪಾರ್ಟಲ್ಲಿ ಉಂಟು, ಒಂದು ಈ ಪಾರ್ಟಿಲಿ. ನಂಗೆ ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದು ಕಿಡ್ನಿ ಪಾರ್ಟ್ ತೆಗೆದಿದ್ದಾರೆ. ಅವರು ಕಿಡ್ನಿ ಪಾರ್ಟ್ ಇಲ್ಲಿ ತೆಗೆದಿದ್ದಾರೆ.